ಬ್ಲಾಗ್ ಸ್ಟಾರ್ಟೆಡ್ ಬ್ಲಾಗ್. ಕಡ್ಲೆ ಅದು ಇದು ಪಪ್ಪಲ್ಲಪ್ಪ ಕಡ್ಲೆ ನೀ ಪಲ್ಯ ತಗೊಂಡು ಬರ ಒಂದು ಪಾತ್ರ. ಬಸ್ಲೆ ಉಂಟು, ತರಕಾರಿ ಉಂಟಲ್ಲ ಬೇರೆ. ಹೌದು, ನಿಮ್ಮ ಮನೆದಾ? ಹೌದೌದು, ಕೊರೋನಾ ಟೈಮಲ್ಲ. ಕುಂದಾಪುರದಂಗ 30 ರೂಪಾಯಿ ಸೇರಿ ಮೊನ್ನೆ ತಂದು ನಾನು ಶೋಕೊಂಡತ್ತ ಮಲ್ಲ ಮಲ್ಲ ಕಡ್ಲ ಇದ್ರಕ್ಕಿಂತ ಸ್ವಲ್ಪ ಸಣ್ಣದ ಅಂದ್ರೆ ಅದು ಈ ತರ ಸೇರಲ್ಲ ಅಲ್ಲಿ ಬೇಸುಕತ್ತಿಲ್ಲ ಕಾಣೆ ಕಾಣೆ ಶೀತು ನಮ್ಮ ಸತ್ತದಳ ಅಂತೀವಿ. ಒಳ್ಳೆ ಕಳ್ಳು ಶೀತು ಅಷ್ಟೇ, 2 ಅಷ್ಟೇ. 2 kg ಆಯ್ತದ ಈಗ. ಎಷ್ಟು ಕೆಜಿಗೆ? ಕೆಜಿ ಅಲ್ಲ ಸೇರಿ. ಎಷ್ಟು ಸೇರ್ ಹಾಕ್ರಿ ಈಗ? ಅದೀಗ 100 ರೂಪಾಯಿಗೆ ಅಷ್ಟು ನೆಲ್ಗಡ್ಲಿಯ ನಾ ಪೂರ ಬಕ್ಕಂತ ಹೇಳ್ತೀನಿ. ಅಲ್ಲ ಇನ್ನು ನಾವೇ ನೆಲಗಡ್ಡೆಲ್ಲ ಅವ್ರ ಮನೆ ಹಾಕಿರ್ತಾರೆ, ಹಾಲು ತತ್ರ ಕಣ್ ಅವ್ರ ಮನೆ ಹಾಕಿರ್ತಾರೆ. ಮನೆಯಲ್ಲಿ ನಾವಲ್ಲಿ ರೋಡ್ ಹೋದಂಗೆ ಬಾಬು ಕಡ್ಲೆ ಬೇಡ ದತ್ತಾನೆ, ಕಡ್ಲೆ ಬೇಡ, ಕಡ್ಲೆ ಕಡ್ಲೆ ದತ್ತಾನೆ ದತ್ತಾನೆ. ಅದು ಒಂದು 8 ಸೇರ್ದಾಗ ಎಂತ ಮಾಡ್ತೀವಿ? 8 ಸೇರರ ರುಚಿ ಅದೇ ಮೂರು ಹಾಕಿ ಸ್ವಲ್ಪ ಹಾಕಿ ಮೂರ ಚೆಟ್ಟು ಎಷ್ಟಿತ್ತೆ ಎಂತ ಮಾಡುದು? ಅದೇ ಹಿಂಗ್ ಫುಲ್ ಹಾಕ್ರ ಅಲ್ಲ ಅವರಿಗೆಲ್ಲ ಕಮ್ಮಿ ಅವ್ರೇ ನಷ್ಟದ್ದ ಏನೋ ಯಾವುದು ದುಡ್ಡು ಬೇಡದ ಮೀಡಿಯಂ ಅಂತ ಒಂದೊಂದು ಕಾಸು ಕೊಡೋದು ಸೀಟ್ ಒಂದು ಬರ್ತಿದ್ದಾಳ ಸತ್ತದಳೇನು ಕಣ. ಫಸ್ಟ್ ನಮ್ಮನೆಗೆ ಬಾದ್ನಿ ಒಳಗೆ ಆಯ್ತು. ವಾಲಿಬೆಲ್ಲ ಬಸ್ಲಿ ತರಕಾರಿ ಫಸ್ಟ್ ನಮ್ಮನೆ ಬಂದು ಕೊಟ್ಟಕ್ಕೆ ಮತ್ತೆ ವಾಲಿಬೆಲ್ಲ ಮಾಡೋ ಪೂಜಾರು. ಅದೇ ಅವ್ಳು ಪೂಜಾರು ಕಳ್ತ ಪೂಜಾರ. ನೀವು ಎಲ್ಲರೂ ಮಾಡ್ತಾರೆ. ಮೀನು ತರುದಿಲ್ಲ, ಮೀನು ತಂದಿಲ್ಲ ಈಗ ಎಲ್ಲ ಬತ್ರ ಕಳ್ಳು ಹಿಡ್ಕೊಂಡು ಅವಳಿಗೆ ಸ್ವಲ್ಪ ಅಲ್ಲ ನೀವು ಎಲ್ಲಿಂದ ಒಬ್ಬರು ಎಷ್ಟು ಬೇಕು? 50 ರೂಪಾಯಿ ತಂದ ಎಷ್ಟಾಯ್ತು? ಅಗಳ ಕಬ್ಬು ಹಾಲಿ ಆಗ್ತಿದ್ದ ಅವರು ಕಣೆ ನರಸಿಂಹಗೆ ಅವರೆಲ್ಲ ತೀರಿವಾರನ್ನಲ್ಲ ಕಬ್ಬಿನ ಹಾಲೆ ಮಾಡ್ತಿದ್ವಿ. 30 ರೂಪಾಯಿ ಬೇಕಾ? ಕಬ್ಬಿನ ಹಾಲಿ ಕರ್ಬುಂಜಿ ಹಣ್ಣೆಲ್ಲ ತಗೊಂಡು ಕೊಡ್ತಿದ್ದೆ ನರಸಿಂಹ. ಸರಿ ಆಯ್ತಾ? ಬಾಬು ಸ್ವಾಮಿ ಅಂತ ಕಾರ್ಗಿವರ ಬಲ್ಲಿ ಈಗ ಕೈ ಪಡಿ ಅದಾಗ
ಕಡ್ಲೆ ಪರವಾಗ ಲಾಸ್ಟ್ ಟೈಮ್ ಅವ್ರು ಕೊಡ್ದಿತ್ತು ಆ ಸೈಡ್